ರಾಜ್ಯದಲ್ಲಿ ಮೀನು ಮರಿಗಳಿಗೆ ಸಾಕಷ್ಟು ಬೇಡಿಕೆಯಿದ್ದು 60,000 ಕೋಟಿ ಸಂಖ್ಯೆಯ ಮೀನು ಮರಿಗಳ ಅಗತ್ಯವಿದೆ. ಆದರೆ ಪ್ರಸ್ತುತ 60,000 ಕೋಟಿ ಮೀನು ಮರಿಗಳನ್ನು ಮಾತ್ರ ಉತ್ಪಾದನೆ ಮಾಡಲಾಗುತ್ತಿದ್ದು 40 ರಿಂದ 50 ದಿನಗಳ ಕಾಲ ಮೀನು ಮರಿಗಳನ್ನು ಪಾಲನೆ ಮಾಡಿದರೆ ಇತರ ಎಲ್ಲಾ ಕೃಷಿಗಳಿಗಿಂತ ಹೆಚ್ಚು ಲಾಭವನ್ನು ಗಳಿಸಬಹುದು ಎಂದು ಮಂಗಳೂರು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಶಿವಕುಮಾರ್ ಮಗದ್ ಅವರು ತಿಳಿಸಿದರು. ಪುತ್ತೂರು ತಾಲೂಕಿನ ಕುರಿಯ ಗ್ರಾಮದ ಬುಡಿಯಾರ್ ನಿವಾಸಿ ಎಪಿಎಂಸಿ ಅಧ್ಯಕ್ಷ ಬುಡಿಯಾರ್ ಅವರ ಮನೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮೀನುಗಾರಿಕಾ ಇಲಾಖೆಯ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ ಮೀನು ಕೃಷಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮೀನು ಮರಿ ಪಾಲನೆ ಮಾಡಿ ಈ ಭಾಗದಲ್ಲಿ ಮೀನು ಮರಿಗಳಿಗೆ ಬಹಳ ಬೇಡಿಕೆ ಇದೆ. ಇಡೀ ರಾಜ್ಯದಲ್ಲಿ 60 ಕೋಟಿ ಸಂಖ್ಯೆಯ ಮೀನು ಮರಿಗಳು ಬೇಕು. ನಾವು ಉತ್ಪಾದನೆ ಮಾಡ್ತಾ ಇರೋದು 40 ಕೋಟಿ ಮಾತ್ರ. ಮೀನು ಮಾರುಕಟ್ಟೆ ಗಾತ್ರಕ್ಕೆ ಬೆಳೆಯಬೇಕು ಅಂತ ಏನಿಲ್ಲ. ₹1 1 ಲಕ್ಷಕ್ಕೆ 1,000 ರೂಪಾಯಿ ಸ್ಪಾನ್ ಅಂತ ಆಗತಾನೆ ಮೊಟ್ಟೆ ಹೊಡೆದ ಮರಿಗಳನ್ನ ನೀವು ಸಾಕಿ 40 ರಿಂದ 50 ದಿನ ಸಾಕಿದ್ರೆ 5 ರಿಂದ 6 ಸೆಂಟಿಮೀಟರ್ ಆಗುತ್ತೆ. ಅದನ್ನು ₹1 ಮಾರಬಹುದು. ಈ ತರ ಮಾಡಿ ಲಕ್ಷಾಂತರ ಗಳಿಸುವಂತಹ ರೈತರನ್ನ ಸೃಷ್ಟಿಯಾಗಿದ್ದಾರೆ. ಮೀನು ಮರಿ ಪಾಲನೆ ಮಾಡಿ ಖಂಡಿತವಾಗಿ ನಿಮಗೆ ಎಲ್ಲ ಬೆಳೆಗಳಿಗಿಂತ ಹೆಚ್ಚು ಲಾಭ ಬರ್ತದೆ. ಅದರೊಳಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೌಡ ಅವರು ಮಾತನಾಡಿ, ಮೀನುಗಾರಿಕೆಗೆ ಹೆಚ್ಚಿನ ಮಹತ್ವ ಇರುವುದರಿಂದ ಕೃಷಿಕರು ಇತರ ಕೃಷಿಗಳ ನಡುವೆ ಕಡಿಮೆ ಖರ್ಚಿನಲ್ಲಿ ಮಾಡಬಹುದಾದ ಮೀನು ಕೃಷಿ ಮಾಡುವ ಮೂಲಕ ಆರ್ಥಿಕ ಸ್ವಾವಲಂಬನೆ ಸಾಧಿಸುವತ್ತ ಗಮನ ಹರಿಸಬೇಕೆಂದು ಹೇಳಿದ್ರು. ಇವತ್ತು ನಾವು ಮೀನನ್ನು ಕಡಿಮೆ ಖರ್ಚಿನಲ್ಲಿ ನಮ್ಮ ಮನೆಯಲ್ಲಿ ಬೇರೆ ಕೃಷಿಯ ಜೊತೆಗೆ ಇದನ್ನು ಮಾಡ್ಕೋಬಹುದು. ಆ ರೀತಿಯ ನೆಲೆಯಲ್ಲಿ ನಮಗೆ ಆದಾಯ ಒಳ್ಳೆ ರೀತಿಯ ಆದಾಯ ಕೊಡ್ತಾ ಉಂಟು. ನಾವು ಕಂದ ಸಲ ವರ್ಷದಲ್ಲಿ ಒಂದು ದಿನ ಎಪಿಎಂಸಿ ಅಧ್ಯಕ್ಷ ಬುಡಿಯ ರಾಧಾಕೃಷ್ಣ ರೈ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ, ತಾಲೂಕು ಪಂಚಾಯತ್ ಅಧ್ಯಕ್ಷೆ ಭವಾನಿ ಚಿದಾನಂದ, ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಅನಿತಾ ಹೇಮನಾಥ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಅನಿಶ್ ಕುಮಾರ್, ವಿ4 ನ್ಯೂಸ್ 24, 7 ಪುತ್ತೂರು.